ಬೇತೆ ಬೇತೆ ದಿನಾಚರಣೆಲೇನು ನಮ್ಮ ಮಲ್ಪುವ ಅವಿತ ಪಿರೌಡು ದೆಂಗ ದಿನ ನೀತಿ ನಿಯಮಲಿನ ಮನಸ್ಸಿಗೆ ದೆತ್ತೊಂದು ಸಮಾಜನು ಮಿತ್ತ ಮಟ್ಟಗೂ ಕೊನಪುನ ಕೆಲಸ ಆವಡು ಇಡೀ ಸಮಾಜದ ಆರೋಗ್ಯ ಕಾತನ್ನು ಮುಖ್ಯ ಅಂದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಗಂಗಾಧರ್ ಪಂತೆರ ಕುಡ್ಲಡು ಶುಕ್ರವಾರ ವಿಶ್ವ ಪುಗೆರದಾಂತಿನ ದಿನಾಚರಣೆ ಉದಿಪನ ಮಲ್ತದ ಆರ್ಪಾತಿರಿಯರ ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವೆಲೆನಾ ಪ್ರಾಧಿಕಾರ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ವೆಲ್ನಾಕ್ ಆಸ್ಪತ್ರೆ ರೆಡ್ ಕ್ರಾಸ್ ಸೊಸೈಟಿ ಇಂಚ ಬೇತೆ ಬೇತೆ ಸಂಸ್ಥೆಲೆನ ಒಟ್ಟು ಸೇರಿಗೆಡು ಶುಕ್ರವಾರ ಕುಡ್ಲದ ಪುರಭವನಡು ವಿಶ್ವ ಪುಗೆರದಾಂತಿನ ದಿನಾಚರಣೆ ನಡೆತಿಲ್ಲ. ಜಿಲ್ಲಾ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರಾಮಕೃಷ್ಣರಾವ್ ಇದಕ್ಕೊಂದು ಪಾತಿರ್ದು ಶರೀರಗೂ ಹೊರ ಸುಖ ತಿಕ್ಕೊಂಡು ಒಂದು ಬೀಡಿ ಸಿಗರೇಟ್ ಗಳಸುವಿರ ಪುಗೆರೆ ಸುತ್ತಲೇನ ಗಳಸುವಿರ ಅಂಡ ಒಂದು ಎತ್ತೋ ಜನಕ್ಕೆ ಬಾಯಿ ಬೊಕ್ಕ ಉಲಾಯ್ದ ಎತ್ತೋ ಬಾಗಲಿಗೂ ಸೀಕ ಸಮಸ್ಯೆ ಉಂಟು ಮಲ್ಪನೆ ತೂಪ ಅಂತ ಬಂದಿರ. ಎಲ್ಲರಿಗೂ ಗೊತ್ತಿರುವಂತ ವಿಚಾರ ತಂಬಾಕು ಮತ್ತೆ ಅದರ ಉತ್ಪನ್ನಗಳು ಅದನ್ನು ಏನು ಬೀಡಿ ಸಿಗರೇಟು ಅಥವಾ ಬೇರೆ ಬೇರೆ ದಾರಿಗಳ ಮುಖಾಂತರ ಅದನ್ನು ಬರ್ನ್ ಮಾಡಿ ಶರೀರಕ್ಕೆ ಒಂದು ಸುಖ ಸಿಗ್ತದೆ ಅಂತ ಹೇಳಿಬಿಟ್ಟು ನಾವು ಜನರು ಬಳಸ್ತಾ ಇರುವಂಥದ್ದು ಬಹಳ ಅನಾದಿ ಕಾಲದಿಂದ. ಖುಷಿ ಎಲ್ಲೋ ಒಂದು ಕಡೆ ನಮಗೆ ಮನಸ್ಸು ಉಲ್ಲಾಸ ಆಗ್ತದೆ, ಮನಸ್ಸಿಗೆ ಖುಷಿ ಆಗ್ತದೆ, ಸಂತೋಷ ಆಗ್ತದೆ ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ಅದು ಎಲ್ಲಿಯೋ ಒಂದು ಹಿಂದಿನ ದಿನಗಳಲ್ಲಿ ಈಗ ಸ್ವಲ್ಪ ಕಡಿಮೆ ಇದ್ದಿರಬಹುದು. ಭಾಳಷ್ಟು ವಿದ್ಯಾವಂತರಲ್ಲಿ ಮತ್ತು ಇದರ ತಿಳುವಳಿಕೆ ಇದ್ದವರಲ್ಲಿ ಸಿಗರೇಟು ಸೇದುವುದು ಅಂತ ಹೇಳಿದರೆ ಒಂದು ಗೌರವ ಅಂತ ಹೇಳುವಂಥ ನಿಟ್ಟಿನಲ್ಲಿ, ಮತ್ತೊಂದು ಮಿತ್ರರ ಜೊತೆ ಅಥವಾ ಯಾವುದೋ ಒಂದು ಸಂದರ್ಭಗಳಲ್ಲಿ ಬೇತೆ ಬೇತೆ ದಿನಾಚರಣೆಲೇನು ನಮ್ಮ ಮಲ್ಪುವ ಅವಿತ ಪಿರೌಡು ದಿಂಗ ದಿನ ನೀತಿ ನಿಯಮಲೇನು ಮನಸ್ಸಿಗೆ ದೆತ್ತೊಂದು ಸಮಾಜನು ಮಿತ್ತ ಮಟ್ಟಗೂ ಕೊನಪುನ ಕೆಲಸ ಆವಡು ಒಂದು ರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆದಂಚ ಆತ್ ಒಂದು ವಿಶ್ವದ ದಿನಾಚರಣೆ ಎಂದು ವಿಜಿ ಗಂಗಾಧರ್ ಪಂಡೇರ. ತುಂಬಾ ಸಹಜ ಇರುವಂತಹ ವ್ಯಕ್ತಿಗಳು ಒಂದು 100 ಜನ ಒಂದು ಏರಿಯಾದಲ್ಲಿದ್ರೆ ಒಬ್ಬನು ಬಂದು ಆ ಕಟ್ಟೆ ಮೇಲೆ ಕೂತು ಕಾಲ ಮೇಲೆ ಕಾಲ ಹಾಕೊಂಡು 4 ಸಿಗರೇಟ್ ಹೊಡೆದ್ರೆ ಇವರೇ ನಮ್ಮ ಹೀರೋ ಅನ್ನುವಂತಹ ಒಂದು ಸ್ವಭಾವ, ಒಂದು ಮಾನ್ಯತೆ ಸಮಾಜದಲ್ಲಿ ಏನಿದೆ ಇದು ಇರೋವರೆಗೂ ಇದು ಬೆಳೀತಾ ಹೋಗ್ತದೆ. ನಾವು ಹೇಳ್ಬೇಕು, ಕಬಡದ ನೀನೊಬ್ಬ ಅಯೋಗ್ಯ, ನೀನೊಬ್ಬ ಸಮಾಜ ಘಾತಕಾರಿ, ಹುಷಾರಿ ನೀ ಕಡೆ ಬಾ ಅಂತ ಹೇಳುವಂತಹ ಒಂದು ಸಮಾಜದಲ್ಲಿ ಒಂದು ಚೈತನ್ಯ ಅವೇರ್ನೆಸ್ ಬಂದಾಗ ಮಾತ್ರ ನಾವು ಇದನ್ನ ತೊಲಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಜಿಲ್ಲಾ ಪಂಚಾಯತ್ ಕಾರ್ಯತುವನ್ನ ಅಧಿಕಾರಿ ಡಾಕ್ಟರ್ ಆರ್ ಸೆಲ್ವಮನಿ ಗುರುಕಾರಮಿದ ಭಾಷಣ ಮಲ್ತೀರ. ಸ್ಕೂಲ್ ಹತ್ರ ಇರುವ ಅಂಗಡಿಯಲ್ಲಿ ಬಂದು ನೀವು ಸಿಗರೆಟ್ ಕೇಳ್ತಾ ಇದೆಯಾ, ನಿಮ್ಗೆ ಬುದ್ಧಿ ಇಲ್ವಾ ಅಂತ ಬೈತಾ ಇದ್ದಾರೆ. ಅದನ್ನು ನೋಡಿ ನನಗೆ ಬಹಳ ಖುಷಿ ಆಯಿತು. ಆ ಒಂದು ಅವೇರ್ನೆಸ್ ಈಗ ಸಮುದಾಯದಲ್ಲಿ ಶುರು ಆಗಿದೆ. ಇದೇನೋ ನಮ್ಮ ದೇಶದಲ್ಲಿ ನಮ್ಮ ಸಮುದಾಯದಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇದಿನ್ನೂ ಆಗ್ತಾ ಇಲ್ಲ ಅಂತ ಮಾತನ್ನು ನಾನು ಒಪ್ಪಲ್ಲ. ಶುರು ಆಗಿದೆ, ಬಟ್ ಆದರೆ ಇನ್ನೂ ವಿ ಆರ್ ಲಾಂಗ್ ವೇ ಟು ಗೋ. ಈಗ ಅದು ಒಂದು ಇನಿಷಿಯಲ್ ಸ್ಟೇಜ್ ಅಥವಾ ಒಂದು 10% 15% ನಾವು ಅಚೀವ್ ಮಾಡಿರ್ಬೋದು. ಇದು ಎಲ್ಲ ಸ್ಕೂಲ್ಗಳಿಗೂ ಕೂಡ ನಾವು ಸ್ಕೂಲ್ಗಳಿಗೂ ಕಾಲೇಜುಗಳಿಗೂ ಇನ್ನದರ ಸಂಸ್ಥೆಗಳಿಗೂ ಕೂಡ ನಾವು ಮುಟ್ಟಬೇಕಾದ ಒಂದು ನಿಟ್ಟಿನಲ್ಲಿ ಇದ್ದೀವಿ. ಅದು ಇಲ್ಲದೆ ಈಗ ರೆಸ್ಟೋರೆಂಟ್ಗಳಲ್ಲಿ ಬೇರೆ ಬೇರೆ ಜನರು ಸಂಪರ್ಕ ಇರುವ ಜಾಗಗಳಲ್ಲಿ ಸ್ಮೋಕಿಂಗ್ ಏರಿಯಾ ಅಂತ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದು ಒಂದು ಒಳ್ಳೆಯ ಬೆಳವಣಿಗೆ ಇಲ್ಲ. ಆದರೂ ಕೂಡ ವಿ ಆರ್ ಐಸೋಲೇಟಿಂಗ್ ದ ಪೀಪಲ್ ದೋಸ್ ಹೂ ಆರ್ ಸ್ಮೋಕಿಂಗ್. ಸೊ ಅಟ್ಲೀಸ್ಟ್ ಅವರು ಐಸೋಲೇಟ್ ಆದರೂ ಮಾಡಕ್ಕೆ ಶುರು ಮಾಡಿದ್ದೀವಿ. ಜಿಲ್ಲಾ ವೆಲ್ನಾಕ್ ಆಸ್ಪತ್ರೆದ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ವರಿ ದೇವಿ, ರೆಡ್ ಕ್ರಾಸ್ ಸೊಸೈಟಿದ ಗುರುಕಾರರು ಶಾಂತರಾಮ್ ಶೆಟ್ಟಿ ಪಾಲ್ದೆತ್ತೊಂಡಿರ.